ಉಪಚುನಾವಣೆಯ ಫಲಿತಾಂಶದ ಬೆನ್ನಲ್ಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳ ಲಾಬಿ ಹಾಗೂ ಅವರ ಪಟ್ಟಿ ದೊಡ್ಡದಿರುವಂತೆ ಕಾಣ್ತಾ ಇದೆ. ಯಾಕಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿ ಫಲಿತಾಂಶದ ಬೆನ್ನಲ್ಲೇ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಎಂದು ಹೇಳಿದ್ದು, ಇನ್ನು 2-3 ದಿನಗಳಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗೋದ್ರಲ್ಲಿ ಸಂದೇಹವಿಲ್ಲ ಅನಿಸುತ್ತೆ. ಮೂಡಿಗೆರೆಯಲ್ಲಿ ಮಾತನಾಡಿದ ಅವರು, ನಾನು ರಾಜ್ಯದ ಉದ್ದಗಲಕ್ಕೂ ಪ್ರವಾಸವನ್ನ ಮಾಡಿದ್ದೇನೆ. ಈ ಫಲಿತಾಂಶ ಅಚ್ಚರಿ ಏನಲ್ಲ. 15 ಸ್ಥಾನವನ್ನ ಗೆಲ್ತೀವಿ ಎಂದುಕೊಂಡಿದ್ವಿ. ಸಣ್ಣ ಪುಟ್ಟ ವ್ಯತ್ಯಾಸದಿಂದ 2 ಸ್ಥಾನವನ್ನ ಕಳೆದುಕೊಂಡಿದ್ದೇವೆ. ಈ ಫಲಿತಾಂಶ ಸಿಎಂ ಯಡಿಯೂರಪ್ಪನವರಿಗೂ ಗೊತ್ತಿತ್ತು ಎಂದಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಈ ಬಾರಿ ನಾನು ಸಚಿವ ಸ್ಥಾನದ ಆಕಾಂಕ್ಷಿ. ನಿನ್ನೆ ನನ್ನ ಕೆಲವು ಸ್ನೇಹಿತರು ನಾನು ಯಡಿಯೂರಪ್ಪನವರ ಮಾನಸ ಪುತ್ರ ಎಂದಿದ್ದಾರೆ. ಆದರೆ ಅವರು ಬಸವಣ್ಣನ ಅನುಯಾಯಿಗಳು. ಯಡಿಯೂರಪ್ಪನ ನಿಜವಾದ ಮಾನಸ ಪುತ್ರ ಅಂದರೆ ಅದು ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ. ನಾನೆಂದೂ ಅವರ ಮಾತನ್ನ ಮೀರಿಲ್ಲ. ಅವರು ಹಾಕಿದ ಗೆರೆಯನ್ನ ದಾಟಿಲ್ಲ. ಅವರ ಮನಸ್ಸಲ್ಲಿ ನಾನಿದ್ದೇನೆ. ನನ್ನನ್ನ ಮಂತ್ರಿ ಮಾಡ್ತಾರೆಂಬ ನಂಬಿಕೆ ಇದೆ ಎಂದಿದ್ದಾರೆ. ಸರ್, ಫಲಿತಾಂಶ ಹೇಗೆ ಸರ್? ನಾನು ರಾಜ್ಯದಲ್ಲಿ ಉದ್ದಾಗಲಕ್ಕೂ ಪ್ರವಾಸ ಮಾಡಿದ್ದೀನಿ. ಖಂಡಿತ ಈ ಫಲಿತಾಂಶದ ಬಗ್ಗೆ ಆಶ್ಚರ್ಯ ಪಡಬೇಕಂತೇನಿಲ್ಲ. ಖಂಡಿತ 15 ಗೆಲ್ತೀವಿ ನಾವು ಕಂಡಿದ್ದೀವಿ. ಅನಿವಾರ್ಯ ಸಣ್ಣ ಪುಟ್ಟ ವ್ಯತ್ಯಾಸಗಳಲ್ಲಿ 2 ಸೀಟ್ ಕಳ್ಕೊಂಡಿದ್ದೀವಿ. ಈ ಫಲಿತಾಂಶ ನಾವು ನಿರೀಕ್ಷೆ ಮಾಡಿದ್ದೇ ಆಗಿದೆ. ನಮ್ಮ ನಾಯಕರಿಗೂ ಕೂಡ ನಮ್ಮ ಯಡಿಯೂರಪ್ಪನಿಗೂ ಕೂಡ ಗೊತ್ತಿತ್ತು. ಸರ್, ಆಗಿನ ಸಚಿವ ಸ್ಥಾನದ್ದು ಖಂಡಿತ ನಾನು ಈ ಬಾರಿ ಆಕಾಂಕ್ಷಿ. ಅವರ ಈಗ ನಿನ್ನೆ ಕೆಲವು ಸ್ನೇಹಿತರು ಹೇಳಿದರು ನಾನು ಅವರ ಮಾನಸ ಪುತ್ರ ಅಂತ. ಇಲ್ಲ, ಅವರು ಬಸವಣ್ಣ ಅವರ ಅನುಯಾಯಿಗಳು. ನಾನು ನಿಜವಾಗಲೂ ಮೂಡಿಗೆರೆ ಕುಮಾರಸ್ವಾಮಿ ಅವರ ಮಾನಸ ಪುತ್ರ. ನಾನು ಅವರ ಮಾತನ್ನು ಅವ್ರಿಗೆ ಯಾರ್ಯಾಕಿದ್ದು ಯಾವತ್ತು